ಮಾತೆರೆಗಳ ಸೊಲ್ಮೆಲು ಬದಲೆಂಜಿ ಪಾತೆರ ಕೆಲವರು ತೆರಿದಿನಕುಲು ಬಂಪೇರು ಪರಮಾತ್ಮೆ ಈ ಭೂಮಂಡಲವನ್ನು ಉಂಡು ಮಲ್ಪನ ಚಿತ್ತಿನ ಕೊಡ್ತರು ಈ ಸೃಷ್ಟಿದ ಸುರುಕ್ಕು ಮರಮಟ್ಟಲಿನ ಸೃಷ್ಟಿ ಮಲ್ತೇರು ಐದು ಬಕ್ಕ ಬೆತೆ ಬೆತೆ ಮುರುಗ ಪಕ್ಕಿಲೇನು ಪುರಿ ಪಾಂತೆಲೇನು ಸೃಷ್ಟಿ ಮಲ್ತೇರು ಆ ಸೃಷ್ಟಿ ಸರಿಕಟ್ಟು ಆ ಒಂದಿನ ಚಿತ್ತಿನ ಕೊಡ್ತುಡು ಈ ಸೃಷ್ಟಿಗೊಂಜಿ ಪರಿಪೂರ್ಣತೆ ಕೊರಡು ಬಂದು ನರಮಾನ್ಯನ ಸೃಷ್ಟಿ ಮಲ್ತೇರು ಐಕು ಬೋಡಾದ ನರಮಾನ್ಯಗೆ ವಿಶೇಷವಾದ ಜ್ಞಾನ ಆ ಬುದ್ಧಿನ ಕೊರದು ಸೃಷ್ಟಿ ಮಲ್ತೇರು ಎಂದು ಪನ್ಪೇರು ಅಂಚಿತ್ತಿನ ವಿಶೇಷವಾದ ಬುದ್ಧಿ ಇತ್ತಿನ ನರಮಾನಿ ಬದುಕುಗೊಂಜಿ ಚೌಕಟ್ಟುನದಿ ಒಂದು ಇಂಚಿನೇ ಬದುಕೊಡು ಪನ್ಪಿನ ಒಂಜಿ ವಿಚಾರನು ದುಂಬುಡ್ದಿ ಒಂದು ಬದುಕೊಡು ಪನ್ಪಿನ ಒಂಜಿ ವಿಚಾರ ಅಲ್ಲ ಉಂಡು ಅಂಚ ಬದುಕನ ನನ್ನ ನರಮಾನಿ ಎಡ್ಡೆ ಒಂಜಿ ಬದುಕನು 100 ವರ್ಷ ಮುಟ್ಟ ಬದುಕರೆ ಐಡ್ಲ ದುಂಪೋದು 120 ವರ್ಷ ಬದುಕರ್ಲ ಸಾಧ್ಯ ಉಂಡು ಒಂದು ಪನ್ಪೇರು 100 ವರ್ಷ ಬದುಕು ನಮ್ಮಲ್ಲತ್ತು ಗಟ್ಟಿ ಮುಟ್ಟುಡು ಸಮಾಜದ ಎಡ್ಡೆಪ್ಪು ಬೋಡಾದ ಬದುಕುನ ನಿಜವಾದ ಸಾರ್ಥಕವಾದ ಬದುಕನ್ನು ನನ್ನ ತೆರೆದಿನ ಪನ್ಪೇರು ಅಂಚಿತ್ತಿನ ಎಡ್ಡೆ ಬದುಕನ್ನು ಬದುಕದು ಸಮಾಜಗೊಂಜಿ ಆದರ್ಶ ಆದುಪ್ಪು ಅಂಚಿತ್ತಿನ ಒಂಜಾತ ಜನಕುಲು ಇನಿಕಲ ನಮ್ಮ ಕರಬರಿಟುಲೇರು ಅಕಲೆ ನಿಕಲ ದುಂಬದಿ ಕಡೆ ಪೊಲಬ್ಬಲ್ ನಂಚಿತ್ತಿನ ನಮ್ಮ ಟಿವಿದ ವಾರದ ಲೇಸು 100 ಕೈತಲ್ದ ಜಮನಿರು ಇನಿಲ ಅಂಚಿತ್ತಿನ ಒಂಜಿ ಸಂಚಿ ನಿಕಲ ದುಂಬದಿ ಕಡೆ ಒಂದಲ್ಲ ಕುಡ್ಲ ಕೈತಲದ ವಿಷ್ಣು ಶಣೈ ಮೇರು ಇನಿಕಾನಗ 81 ವರ್ಷ ದಿಂಜಿದಿನ ಆ ಒಂಜಿ ದಿಂಜಲು ಬದುಕನ್ನು ಬದುಕೊಂದುಲ್ಲೇರು ಇನಿಕ್ಲ ಗಟ್ಟಿ ಮುಟ್ಟುಲೇರು ಮಾತ ಕೆಲಸನು ಅರ್ನ ಮಾತ ಕೆಲಸಲ್ಲ ಆರೆ ಮಲ್ತೊಂದುಲ್ಲೇರು ಅಂಚಿತ್ತಿನ ಒಂಜಿ ವಿಶೇಷವಾಯಿನ ಸಾಧಕೆಲ ಅಂದು ಅರೆ ನಿಕಲ ಮಾತೆರ ಪರ್ವದು ನಮ್ಮ ಟಿವಿದ ಇಡೀ ಕೂಟದ ಪರ್ವದು ಮೋಕೆದ ಒಡ್ಡಲ್ ಎಡ್ತುಕೊಂದುಲೆ ಬಂದಲೆ ಒಂಜಿ ಕಟ್ಟಿಟ್ಟು ಆಟೋಮೊಬೈಲ್ ಕ್ಷೇತ್ರ ಐಟಂಜಿ ಮಲ್ಲ ಸಾಧನೆ ಮಲ್ದಿನಾರು ಐತ ಒಟ್ಟುಗು ಇನಿ ಭಾರತದ ಧರ್ಮ ಪಂಡಲ ತಪ್ಪ ಒಂದು ಕ್ರಿಕೆಟ್ದ ಗುಬ್ಬು ಆ ಕ್ರಿಕೆಟ್ದ ಗುಬ್ಬುದ ಕಲಟ್ಲ ನಿಂಕದಿನಾರು ಕುಡ್ಲದ ಒಂಜಿ ಟೀಮುಡು ಆನಿ ಕಾಲೊಡಿತಿನಾರು ಆರಂಭಿಕ ದಾಂಡಿಕ ಓಪನಿಂಗ್ ಬ್ಯಾಟ್ಸ್ಮನ್ ಎಂದು ಪನ್ಪೇರು ಅಂಚ ಆ ಆರಂಭಿಕ ದಾಂಡಿಗಾದ 5 ಸೆಂಚುರಿ ಅಂಚನೆ ಅವರೇ ಬೌಲರ್ ಆದ 30 ವಿಕೆಟನ್ನು ನಮ್ಮ ಮುಲ್ಪದ ಆ ಕ್ರಿಕೆಟ್ದ ಗುಬ್ಬುದ ಕುಟ್ಟೊಡ್ದ ತಂದಿನ ಚಿತ್ನ ಸಾಧಕರೇನ ವಿಷ್ಣು ಶನೈರೇನು ಕೂಡ ರಣಿಕಲ ಮಾತಿನ ಪರವಾದ ಮೋಕೆಡೆದುಕೊಂಡೊಂದಿಲ್ಲ ಅರ್ನ ಬದುಕದ ಗುಟ್ಟುದಾದ ಆರೋಗ್ಯದ ಗುಟ್ಟುದಾದ ಸಾಧನದ ಆ ಉಲಮನ್ಮದಾದ ನೆನಪುರ ಅರಡನೇ ಕೇಳ್ಗ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊದಲಾಗಿ ನಿಮ್ಮಲ್ಲಿ ಕೇಳುವ ಆರೋಗ್ಯದ ಗುಟ್ಟು ಸರ್ 89 ವರ್ಷ ಆಯ್ತಂತ ನೀವು ಹೇಳ್ತಾ ಇದ್ರಿ. ನಾನು ಸಣ್ಣದಿರುವಾಗಲಿಂದಲೂ ಸಹ ಆ್ಯಕ್ಟಿವಿಟೀಸ್ನಲ್ಲಿ ಸಹ ನಾನು ತೊಡ್ಕೊಂಡಿದ್ದೆ. ಆದ್ದರಿಂದ ನನಗೆ ಯಾವುದೂ ತೊಂದರೆ ಇಲ್ಲ. ನಾನು ಸಣ್ಣದಿರುವಾಗ ಸಹ ನಾನು ಒಂದು ಬಾವಿಯಲ್ಲಿ ಬಿದ್ದಿದ್ದೆ. ಅದು ನನ್ನ ದೊಡ್ಡ ಇದು ಸೆಕೆಂಡ್ ಲೈಫ್ ಇದು ಹೇಳ್ಬಹುದು. ಆವಾಗ ಈಜು ಗೊತ್ತಿರಲಿಲ್ಲ? ಇಲ್ಲ. ಆವಾಗ ನನಗೆ 3 ವರ್ಷ. ಓಹೋ, ಚಿಕ್ಕ ಮಗು. ಆವಾಗ ನನ್ನ ಅಣ್ಣನವರು ನನಗೆ ಬಾವಿಯಿಂದ ತೆಗೆದು ಇದು ಬೆಳಿಗ್ಗೆ ನನ್ನ ತಂದೆಯವರು ಆವಾಗ ಆ ಬಾವಿಯಲ್ಲಿ ಇದಿಲ್ಲ, ಆವರಣ ಇಲ್ಲ, ಅದಕ್ಕೆ ಖಾಲಿ ಒಂದು ಕಟ್ಟೆ ಏನಿಲ್ಲ. ಅದಕ್ಕೆ ಪಕ್ಕ ನಾವು ನನ್ನ ತಂದೆಯವರ ಒಟ್ಟಿಗೆ ಒದ್ದಾಗುವಾಗ ಅವ್ರು ನೀರು ತೆಗೆಯುವಾಗ ಬಿದ್ದು ಬಿಟ್ಟೆ. ಅಲ್ಲಿ ಇದು ಬಂದು ನಮಗೆ ನನ್ನ ಅಣ್ಣನವರು ಮೇಲೆ ತಂದರು. ಆದ್ದರಿಂದ ಅದರ ನಂತರ ನಾನು ಶಾಲೆಯಲ್ಲಿ ಮುಲ್ಕಿಯಲ್ಲಿ ನಂದು ಊರು. ಮುಲ್ಕಿಯಲ್ಲಿ ನಾನು ಒಂದು 3-4 ವರ್ಷ. ಮುಲ್ಕಿಯಲ್ಲಿ ಎಲ್ಲಿ ಸರ್? ಮುಲ್ಕಿಯಲ್ಲಿ ನಾವು ಕೋಟೆಕೇರಿಯಲ್ಲಿ ನಮ್ಮದು ಮನೆ. ಸರಿ. ಅಲ್ಲಿ ನಮ್ಮದು ಮನೆಯಲ್ಲಿ ನಾವು ತುಂಬ ಮಂದಿ, ಅಣ್ಣನವರು ಎಲ್ಲ ತುಂಬ ಮಂದಿ ಎಲ್ಲ ಇದ್ದೆವು, ಕೂಡು ಕುಟುಂಬ. ಹೌದು. ಅದರ ನಂತರ ನಾವು ಮಂಗಳೂರಿಗೆ ಬಂದೆವು. ಮಂಗಳೂರಿಗೆ ಬಂದಾದ ಕೂಡಲೇ ನನ್ನ ತಂದೆಯವರು ಎಲ್ಲ ಇಲ್ಲಿ ಎಡಿಟರ್ ಆಗಿದ್ದರು. ಇದರಲ್ಲಿ ಸ್ವತಂತ್ರ ಭಾರತ ಪೇಪರ್ ಇತ್ತು, ಆವಾಗೆಲ್ಲ ಎಡಿಟರ್ ಆಗಿದ್ದರು. ನಾವು ಇಲ್ಲಿ ಅದರಲ್ಲಿ ನಾನು ಇಲ್ಲಿ ಜೈಲ್ ಶಾಲೆ ಇತ್ತು. ಆವಾಗ ನಮಗೆ ನಾವು ಭಾರಿ ಸಣ್ಣದಂತ ಆವಾಗೆಲ್ಲ ನಮಗೆ ದೂರ ಬಿಡ್ತಿದ್ದಿಲ್ಲ. ಆವಾಗ ಏನು ಮಾಡ್ತಂದರೆ ನಮಗೆ ಹತ್ತಿರದಲ್ಲಿ ಆ ಜೈಲ್ ಶಾಲೆಯಲ್ಲಿ ನನ್ನ ತಂದೆಯವರು ಹಾಕಿದ್ದು ಒಂದು 2 ವರ್ಷ ಜೈಲ್ ಶಾಲೆಯಲ್ಲಿದ್ದೆ ನಾನು. ಅಲ್ಲಿಂದ ಮುಲ್ಕಿಯಿಂದ ಬರುವಾಗ ನಾನು 3ನೇ ಕ್ಲಾಸು, ಇಲ್ಲಿ ಬಂದಾಗ 2 ಕ್ಲಾಸ್. ಅಲ್ಲಿ ನನಗೆ ಇದು ಆದಕೊಳ್ಳೆ ನಾನು ಕೆನರಾ ಹೈಸ್ಕೂಲ್ಗೆ ಓದಾದಕೊಳ್ಳೆ ಅಲ್ಲಿ ನನ್ನದು ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇದು ಶಾಲೆಯಲ್ಲಿ ಇರುವಾಗ ಒಂದು ಇದು ಲೀಡರ್ ಸಹ ಆಗಿದ್ದೆ, ಸ್ಕೂಲ್ ಲೀಡರ್. ಆದ್ದರಿಂದ ನಮಗೆ ಮನೆಯಲ್ಲಿ ಅಲ್ಲದ್ರೆ ಊಟ ಎಲ್ಲ ಹೋಟೆಲ್ ಎಲ್ಲ ಭಾರಿ ಕಮ್ಮಿ ಇತ್ತು. ಹೋಗೋದೆಲ್ಲ ನಾವೆಲ್ಲ ಇದಿಲ್ಲ, ನಮ್ಮದೆಲ್ಲ ಮನೆಯಲ್ಲೇ ಇದು ಮಾಡೋದು ಮತ್ತು ಕ್ರಮ ಪ್ರಕಾರ ಇದು ಇರೋದು. ಹಾಗೆ ನಂದು ಇದಾದ ಕೂಡಲೇ ನಾನು ನನ್ನ ಮನೆ ಇದಕ್ಕೋಸ್ಕರ ಒಳ್ಳೆಯಬೇಕಂದ್ರೆ ನಾನು SSLC ಪಾಸ್ ಆದ ಮೇಲೆ ನಾನು ಬೊಂಬೈಗೆ ಹೋಗಿದ್ದೆ. ಅಲ್ಲಿ ಬೊಂಬೈಗೆ ಹೋದ ಕೂಡಲೇ ನನ್ನ ಅಣ್ಣನವ್ರು ಹೇಳಿದ್ರು ಅಂತಂದರೆ, ಬೇಡ ನಮಗೆ ನಮಗೆ ನೀವು ಒಂದು ಮನೆಯಲ್ಲಿ ಇಲ್ಲೇ ಇರು ಮಂಗಳೂರಿನಲ್ಲಿ,
ನಮಗೆ ಹೋಗಿದಾಗ ಬರುವಾಗೆಲ್ಲ ಬರಬೇಕಾಗ್ತದೆ, ನೀವು ಅಲ್ಲಿ ನಿಲ್ಲಬೇಕು ಅಂತೇಳಿ. ಅದಂತ ಹೇಳಿದೆ. ನಾನು ಆಗ ಏನು ಮಾಡೋದು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಕೆಲಸ ಬೇಡ ಅಂಥೇಳಿ ನಾವು ಒಂದು ಗ್ಯಾರೇಜ್ನಲ್ಲಿ ನನ್ನ ಅಣ್ಣನವರ ಒಟ್ಟಿಗೆ ನಾನು ಜಾಯ್ನ್ ಆದೆ. ನಮ್ಮ ಕಸಿನ್ ಬ್ರದರ್ ಅವರು, ಸರಿ, ಅವರ ಒಟ್ಟಿಗೆ ಇದಾಗಿ ಒಂದು ಕೆಲಸ ಮಾಡಿದ್ದೆ. ಒಂದು 2 ವರ್ಷ ವರ್ಕ್ಶಾಪ್ನಲ್ಲಿ ಕೆಲಸ ಎಲ್ಲ ಮಾಡಿ ಆದ ಮೇಲೆ ನಾನು ಮತ್ತೆ ಪಾಲಿಟೆಕ್ನಿಕ್ ಜಾಯ್ನ್ ಆದೆ. ಪಾಲಿಟೆಕ್ನಿಕ್ ಆದ ಕೂಡ ಅಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಒಂದು ಕೋರ್ಸ್ ಅದು, ಇಲ್ಲಿ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ಪಾಲಿಟೆಕ್ನಿಕ್ ಆದ ಮೇಲೆ ನಾನು ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ನಲ್ಲಿ ಡೀಸೆಲ್ ಇಂಡಿಯಾ ಅಂತ ಒಂದು ಇದರಲ್ಲಿ ಇದಾದೆ. ಸೇರಿ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿ ಇಲ್ಲಿ ಮಂಗಳೂರಿಗೆ ಬಂದು ಹೇಮಂತ್ ಟ್ರೇಡಿಂಗ್ ಕಂಪನಿಯಲ್ಲಿ ಜಾಯ್ನ್ ಆದೆ. ಅವರು ಆವಾಗ ಬಾಷ್ ಡೀಲರ್. ಅವ್ರ ಹತ್ರ ಒಂದು 16 ವರ್ಷ ನಾನು ಕೆಲಸ ಮಾಡಿ. ಆ 16 ವರ್ಷದಲ್ಲಿ ನಾನು 45ನೇ ಇಸ್ವಿಯಿಂದ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಆಡುವಾಗ 1951ನಲ್ಲಿ ನಂದು ಸ್ಟ್ಯಾಂಡರ್ಡ್ ಆದಾಗ ನಾವು ಬ್ಯಾಂಗ್ಳೂರಿನ 11 ಟೀಮ್ನಲ್ಲಿ ಬಂದೆ. ನಾನು ಮೆಡ್ರಾಸ್ 1951ನಲ್ಲಿ ಆವಾಗ ನನಗೆ 21 ವರ್ಷ. ನಾನು ಮೆಡ್ರಾಸ್ ಟೂರ್ನಲ್ಲಿದ್ದೆ. ಆಗ ಮೆಡ್ರಾಸ್ ಟೂರ್ನಲ್ಲಿ ಹೋದಾಗ ಸಹ ನನಗೆ ಒಳ್ಳೆ ಇಂಡಿಯಾ ಫಾಸ್ಟ್ ಬೌಲರ್ಸ್ ಎಲ್ಲ ನಾನು ಆಡಿದ್ದೇನೆ ಆವಾಗ. ಹಾಗೆ ನಾವು ಮಂಗಳೂರಿಗೆ ಬಂದ ಕೂಡಲೇ 53ನೇ ಇಸ್ವಿಯಲ್ಲಿ, ಹೌದು 53ನೇ ಇಸ್ವಿಯಲ್ಲಿ ಅಲ್ಲಿ ನಾವು ನಾನು ಮ್ಯಾಂಗ್ಳೂರ್ನಲ್ಲಿದ್ದಾಗ ನಾವು ಸ್ಟೇಟ್ ರಿಆರ್ಗನೈಸೇಷನ್ ಆಗಲಿಲ್ಲ. ಆವಾಗ ನಮಗೆ ಇಲ್ಲಿ ಮೈಸೂರಿನವರೆಲ್ಲ ಬಂದಿದ್ರು, ಚಿನ್ನಸ್ವಾಮಿ ಅವರು ಎಲ್ಲ ಬಂದಿದ್ರು. ಹೌದು, ಅಲ್ಲಿಂದ ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಅಂತ ಬಂದಿದ್ರು ಇಲ್ಲಿ. ಆವಾಗ ಅವರಲ್ಲೆಲ್ಲ ಒಳ್ಳೆ ಕ್ರಿಕೆಟರ್ಸ್ ಇದ್ರು. ಆವಾಗ ಅವ್ರದ್ದು ಫಾಸ್ಟ್ ಬೌಲರ್ಸ್ ಎಲ್ಲ ಇದ್ದಾಗ ನನಗೆ ಇವತ್ತಿಗೆ ಸಹ ಇದಾಗ್ತದೆ ಅಂತಂದ್ರೆ ಆ ಫಾಸ್ಟ್ ಬೌಲಿಂಗ್ ನಾನು ಹೇಗೆ ಆಡಿದ್ದೇನೆ ಅಂತ ನಮಗೆ ಇದಿಲ್ಲ. ಆದರೆ ಆ ಟೈಮ್ನಲ್ಲಿ ನಮಗೆ ಹೆಲ್ಮೆಟ್ ಇಲ್ಲ, ಚೆಸ್ಟ್ ಪ್ಯಾಡ್ ಇಲ್ಲ, ಟೈ ಪ್ಯಾಡ್ ಇಲ್ಲ, ಯಾವುದೂ ಇಲ್ಲ. ನಾವು ಜಾಗ್ರತೆ ಎಲ್ಲ. ನನಗೆ ನಮ್ಮ ಕ್ಯಾಪ್ಟನ್ಸ್ ಹೇಳಿದ್ರು, ನೀನು ನೋಡು, ನಿಮಗೆ ಒಂದು ಅಭ್ಯಾಸ ಉಂಟು, ಎದುರು ಹೋಗಿ ಹೊಡೆಯೋದೊಂದು ಉಂಟು, ಅದು ಬಿಡಬೇಡ, ಮಾಡಬೇಡ, ಎಲ್ಲ ನಿಮಗೆ ಮುಸುಣಿಗೆಲ್ಲ ತಾಗಿತ್ತು ಅಂತ ನಮಗೆಲ್ಲ ವಾರ್ನಿಂಗ್ ಕೊಟ್ಟಿದ್ರು. ಅದು ನನಗೆ ಒಂದು ಇದಾದ ಕೂಡಲೇ. ಆದರೆ ನನ್ನ ಹೆಲ್ತ್ ಅಂದರೆ, ನಾನು ಹೆಲ್ತ್ ಹೇಗೆ ಮೇಂಟೈನ್ ಮಾಡಿದೆ ಅಂದರೆ ಆ ಟೈಮ್ನಲ್ಲೆಲ್ಲ, ಈಗ ಕ್ರಿಕೆಟ್ ಆಡುವಾಗ ಎಂಥದ್ದು ಇದ್ರೂ ಸಹ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ತುಂಬ ಅಂದರೆ ಸಿಗರೇಟ್ಸ್ ಇತ್ತು, ಆದರೂ ಸಹ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಇದು, ಒಂದು ಮಿತಿಯಲ್ಲಿ, ಹೌದೌದು, ಕ್ರಮದಲ್ಲಿ ಒಂದು. ಅದರಿಂದ ನಾನು ಒಳ್ಳೆ ಇದು ಮಾಡಿದೆ ಟೈಮ್ನಲ್ಲಿ ಇದು ಮಾಡಿದ್ದೆಲ್ಲ. ಹಾಗೆ ಇದು ನನ್ನ ಇದಿತ್ತು. ಮತ್ತು ಹಾಗೆ ಇದ್ದ ಕೂಡಲೇ ಸ್ವಲ್ಪ ಆಪರೇಷನ್ ಇತ್ತು ಹೊಟ್ಟೆಯಲ್ಲಿ, ಒಂದು ಹೊಟ್ಟೆ ನೋಯಿತು. ಆಗೊಂದು ಇದು ಮಾಡುವಾಗ ಅದನ್ನು ಡಾಕ್ಟ್ರ್ ಇದು ಮಾಡಿದ ಮೇಲೆ ನನಗೆ ಟೈಮ್ಲಿ ಫುಡ್ ನಾನು ಆದ ಮೇಲೆ, ಡೆಟ್ ಈಸ್ 79ನಲ್ಲಿ ಆ ಆಪರೇಷನ್ ಆದ ಮೇಲೆ ನಾನು 70ಯಲ್ಲಿ ನಾನು ಕ್ರಿಕೆಟ್ ಬಿಟ್ಟಿದ್ದೇನೆ. ನಾನು 30 ಇಯರ್ಸು ಕ್ರಿಕೆಟ್ ಆಡಿದ್ದೇನೆ. ಇಲ್ಲಿ ತುಂಬ ಪ್ಲೇಸಸ್ಗೆ ಹೋಗಿದ್ದೇವೆ. 30 ವರ್ಷ ಕ್ರಿಕೆಟ್ ಆಡೋದಂದ್ರೆ ಬಹಳ ದೊಡ್ಡ. 30 ವರ್ಷ ನಾನು 70ಯಲ್ಲಿ ಕ್ರಿಕೆಟ್ ಆಡುವಾಗ ಲಾಸ್ಟಿಗೆ ನನಗೆ ಕೆನನ್ನೂರಿನಲ್ಲಿ ನಾವು ಟೂರ್ನಮೆಂಟ್ ಆಡುವಾಗ ನನಗೆ ಸೈಟ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಬಂತು. ಹೌದು, ಸೈಟ್ನಲ್ಲಿ ಮಿಸ್ಟೇಕ್ ಬಂದ ಕೂಡಲೇ ನನಗೆ ಪೆಟ್ಟಾಯಿತು ಸ್ವಲ್ಪ. ಆವಾಗ ನಾನು ನೋಡಿದೆ, ನನಗೆ ಇಂಥದ್ದು ನನ್ನ ಫಾಲ್ಟ್ ಉಂಟು ಅಂತ ಹೇಳಿ ನಾನು ಅದನ್ನು ಇದು ಮಾಡಿದೆ. ಹಾಗೆ ನಾನು ಅದೇ ಟೂರ್ನಮೆಂಟ್ ಹೋಗಿ ಪುತ್ತೂರಿನಲ್ಲಿ ಒಂದು ಟೂರ್ನಮೆಂಟ್ ಇತ್ತು. ಆ ಟೂರ್ನಮೆಂಟ್ನಲ್ಲಿ ನನಗೆ ಅದು ಅಲ್ಲಿ ಸಹ ಫಿಲೋಮಿನಸ್ ಕಾಲೇಜು, ಅಲ್ಲಿ ಸಹ ನನಗೆ ಇದಾಯಿತು. ಆದ್ದರಿಂದ ನಾನು ಅಲ್ಲಿಂದ ಕ್ರಿಕೆಟ್ ಕಂಪ್ಲೀಟ್ ಬಿಟ್ಟು ಇದೆಲ್ಲ ಮತ್ತೆ ನಾನು ಕ್ರಿಕೆಟ್ನಲ್ಲಿ ಕೂಡ 5 ಶತಕಗಳನ್ನು ಹೊಡೆದಿದ್ದೀರಿ ಅನ್ನುವಂಥದ್ದು ದಾಖಲೆ. ಹೌದು, ನಾನೊಂದು ತಾಜ್ಮಹಲ್ ಲಾಸ್ಟ್ ಶತಕ ತಾಜ್ಮಹಲ್ ಮ್ಯಾಚ್ನಲ್ಲಿ ಒಂದು ಆಡಿದ್ದೇನೆ. ಅದರಲ್ಲಿ ಲಾಸ್ಟ್ ಫೈನಲ್ಸ್ನಲ್ಲಿ ನಾನು ಸ್ಕೋರ್ ಸೆಂಚುರಿ ಮಾಡಿದ್ದೇನೆ. ಅದರ ನಂತರ 4 ಟೂರ್ನಮೆಂಟ್ ಅಂತಿತ್ತು. ಆ ಟೂರ್ನಮೆಂಟ್ನಲ್ಲಿ ಸಾಧಾರಣ 51, 52ನಲ್ಲೆಲ್ಲ ಆ ಟೈಮ್ನಲ್ಲಿ ಅಲ್ಲ, ಡ್ಯೂರಿಂಗ್ ದ್ಯಾಟ್ ಟೈಮ್. ಆವಾಗ ನನಗೆ ಪ್ರಾಯಸ 23-24 ವರ್ಷ. ಆ ಟೈಮ್ನಲ್ಲಿ ಒಂದು 2-3 ಸೆಂಚುರೀಸು, 4 ಟೂರ್ನಮೆಂಟ್ ಇತ್ತು. ಆಲ್ಬುಕರ್ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ಪಾಪ್ಯುಲರ್ ಇತ್ತು, ತುಂಬ ಟೂರ್ನಮೆಂಟ್ ಇತ್ತು. ಅದರಲ್ಲಿ 4-5 ಟೂರ್ನಮೆಂಟ್ನಲ್ಲಿ ನಾನು ಸೆಂಚುರಿ. ಆ ಕಾಲದಲ್ಲಿ ಕ್ರಿಕೆಟ್ನಲ್ಲಿ ಇಂಥ ನಿಯಮಗಳಿದೆಯಾ? ಓವರ್ಗೆ ಒಂದೇ ಬೌನ್ಸರ್ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು? ಅದೇನಿರಲಿಲ್ಲ. ಇಲ್ಲಿ ಮಂಗಳೂರಿನಲ್ಲಿ ಬೌನ್ಸರ್ ಹಾಕುವವರು ಯಾರಿಲ್ಲ.
ಆ ಟೈಮ್ನಲ್ಲಿ ಬೌನ್ಸರ್ ಹಾಕುವವರಿಗೆ ಗೊತ್ತಿಲ್ಲ ಹೆಚ್ಚಿನ ಮಟ್ಟಿಗೆ. ನಾನು ಆಡಿದ್ದೇನೆ ತುಂಬ ಫಾಸ್ಟ್ ಬೌಲರ್ಸ್ ಇದ್ದರೆ ಮಂಗಳೂರಿನಲ್ಲಿ, ಆದರೆ ಅಷ್ಟೊಂದು ಬೌನ್ಸರ್ಸ್ ಹಾಕುವವರು ಯಾರು ಇರಲಿಲ್ಲ ಆ ಟೈಮ್ನಲ್ಲಿ. ಆದ್ದರಿಂದ ನಮಗೆಲ್ಲ ಇದಾಯಿತು. ಆದರೆ ನಾವು ಬೌನ್ಸರ್ ನೋಡಿದ್ದೆ ನಾನು ಬ್ಯಾಂಗ್ಳೂರಿನಲ್ಲಿ ಮತ್ತು ಮೆಡ್ರಾಸ್ನಲ್ಲಿ. ಅವರು ಬ್ಯಾಂಗ್ಳೂರಿನವರು ಮಂಗಳೂರಿಗೆ ಬಂದಾಗ ಮಾತ್ರ ನಾನು ನೋಡಿದ್ರು. ಈಗ ಮೈಸೂರಿನಲ್ಲಿ ನಾನು ಆಡಿದ್ದೇನೆ, LT ಸುಬ್ಬು ಎಲ್ಲ ಇದ್ದಾರೆ, ಫಾಸ್ಟ್ ಬೌಲರ್ಸ್ ಇದ್ರು. ಅವಾಗ ಅವ್ರದ್ದು ಸಹ ತುಂಬ ಇದು ಇದೆ. ಅದು ಅವರೆಲ್ಲ ಅವರು ಮಾತ್ರ ಬೌನ್ಸರ್ಸ್ ಹಾಕುವವರು ಇದ್ರಲ್ಲ, ಬಾಕಿ ಎಲ್ಲಿ ಎಲ್ಲ ಮಂಗಳೂರಿನಲ್ಲಿ ಯಾರು ಆ ಕಾಲದಲ್ಲಿ ಬಹುಶಃ ಅಂತ ನಿಯಮಗಳು ಇರಲಿಲ್ಲ, ಬೌನ್ಸರ್ಗೆ ಮಿತಿ ಇರಲಿಲ್ಲ. ಎಷ್ಟು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಹೇಳುವುದಾದ್ರೆ ಹೌದು, ಬಾಡಿ ಲೈನ್ ಕೂಡ ಪ್ರಯೋಗ ಆಗಿತ್ತು ಒಂದ್ಸರಿ. ಆ ಬಾಡಿ ಲೈನ್ನಲ್ಲಿ ಆ ಟೈಮ್ನಲ್ಲಿ ಅಷ್ಟೊಂದು ಬಾಡಿ ಲೈನ್ ನನಗೆ ಸಿಕ್ಕಲಿಲ್ಲ ಅಂಥದ್ದು ಆಡುವಂಥದ್ದು. ಅದು ಇದು ಆಡುವಂಥದ್ದು ನನಗೆ ತುಂಬ ಇದು ಸಿಕ್ಕಲಿಲ್ಲ. ಆದರೂ ಸಹ ನಿಮಗೆ ಇದು ಇದಲ್ಲ. ಮತ್ತೆಂತಂದರೆ ಅದು ನನ್ನದೇ ಸ್ವಂತ. ನಾನು 73ಯಲ್ಲಿ ನಾನು ಕೆಲಸ ಬಿಟ್ಟು ನಾನು ಸ್ವಂತ ನಂದು ಇದು ಮಾಡುವಾಗ ನನಗೆ ತುಂಬ ಜನರು ನಾನು ಕ್ರಿಕೆಟ್ನಲ್ಲಿ ಇದ್ದದ್ರಿಂದ ನನಗೆ ತುಂಬ ಜನರದ್ದು ಒಂದು ಪರಿಚಯ ಇತ್ತು, ಕಾಂಟ್ಯಾಕ್ಟ್ಸ್ ಆಗಂತು. ಮತ್ತಂದರೆ ನಾನು ಕೆಲಸ ಮಾಡುವಲ್ಲಿ ಸಹ ಆ ಟೈಮ್ನಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಅಂತ ಹೇಳುವಂಥದ್ದು ಇದು ಉಂಟು. ಅದು ಸ್ಪೆಷಲೈಸ್ಡ್ ವರ್ಕ್ ಆದ್ದರಿಂದ ಇಲ್ಲಿ ಮಂಗಳೂರಿನಲ್ಲಿ ಸಾಧಾರಣ 40-50% ನಮ್ಮ ಕೊಂಕಣಿಯವರು ಜಾಸ್ತಿ ಲಾರಿಯವರು ಇದ್ದರು ಆವಾಗ. ಮತ್ತು ಕಂಪೆನೀಸ್ ಎಲ್ಲ ಅವರೆಲ್ಲವರಿಗೆ ನನಗೆ ನನ್ನ ವಿಷಯ ಎಲ್ಲ ಗೊತ್ತಿದ್ದು, ಅವರೆಲ್ಲ ನಮ್ಮ ಹತ್ರ ಕೆಲಸಕ್ಕೆ ಬರ್ತಿದ್ರು, ಕೆಲಸ ಮಾಡಿಸಲಿಕ್ಕೆ ಬರ್ತಿದ್ರು, ನಾನು ಮಾಡಿ ಕೊಡ್ತಿದ್ದೆ ಅವ್ರ ಹತ್ರ. ನಾನು ಸ್ವಂತ ಆದ ಕೂಡಲೇ ಸಹ ನನಗೆ ಯಾರು ಇದು ಕೊಡಲಿಲ್ಲ, ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸ್ವಂತ ಆದ ಮೇಲೆ ಪ್ರೋತ್ಸಾಹ ಕೊಟ್ಟು ಆ ಕ್ಷೇತ್ರದಲ್ಲಿ ಕೂಡ ಬಹಳ ದೊಡ್ಡ ಹೆಸರನ್ನು ಪಡೆದಿದ್ದಾರೆ. ಹೌದು. ಆ ಟೈಮ್ನಲ್ಲಿ ನನ್ನ ಒಟ್ಟಿಗಿದ್ದವರೆಲ್ಲ ನಾವು ಒಂದೆರಡು ಮಂದಿ ಮಾತ್ರ ಇದ್ದೇವೆ ಇಲ್ಲಿ ಮಂಗಳೂರಿನಲ್ಲಿ. ಹಾಗೂ ನನ್ನ ಹೆಸರು ಸಹ ಸ್ವಲ್ಪ ಎಲ್ಲರಿಗೆ ಗೊತ್ತಿತ್ತು. ನಾನು ಎಲ್ಲಿಯಾದರೂ ಹೋಗ್ತಿದ್ದೆ, ನಾನು ಔಟ್ಸೈಡ್ ಸಹ ಹೋಗಿ ಕೆಲಸ ಮಾಡಿಸಿ ಅವರಿಗೆ ಕರೆಕ್ಟಾಗಿ ಮಾಡಿಸಿ ಕೊಡ್ತಿದ್ದೆ. ಹಾಗೂ ಮತ್ತೆ ಅಂತಂದರೆ ನನ್ನ ಮಕ್ಕಳು ಜಾಯ್ನ್ ಆದರು. ನಾನು ಸುರಿಗೆ ನನ್ನ ಅಣ್ಣನ ಒಟ್ಟಿಗೆ ಇದ್ದದ್ದು. ಸ್ವಂತ ನನ್ನ ಅಣ್ಣನವರಿದ್ದರು, ಅವರು ಸ್ವಲ್ಪ ಒಂದು 10-15 ವರ್ಷ ತೀರಿ ಹೋದರು. ಮತ್ತೆ ನಾನು ಅದರ ನನ್ನ ಮಕ್ಕಳು ಸೇರಿದ್ರು. ಎಷ್ಟು ಜನ ಮಕ್ಕಳು ಸರ್ ತಮಗೆ? ನನಗೆ 3 ಜನ ಮಕ್ಕಳು. ಆವಾಗ ಮನೆಯಲ್ಲಿ ಎಂತಂದ್ರೆ ಮನೆಯಲ್ಲೆಲ್ಲ ಸ್ವಂತ ನಾನೇ ಮಾಡೋದು, ಒಗೆಯುವುದ. ಅದನ್ನೇ ನನಗೆ ಕೇಳಲಿಕ್ಕಿರೋದು, ಸಾಮಾನ್ಯವಾಗಿ 80 ವರ್ಷದ ನಂತರ ಯಾರು ಕೆಲಸ ಮಾಡುದಿಲ್ಲ. ನಾನು ಇವತ್ತಿಗೆ ಬೇರೆಯವರಿಗೆ ಅವಲಂಬನೆ ಆಗಬೇಕು. ಇವತ್ತಿಗೆ ಸಹ ನಂದು ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಸಾಯಂಕಾಲ 5 ಗಂಟೆ ನಂತರ ಹೋಗಿ ವಾಕ್ ಮಾಡಿ ವರ್ಕ್ಶಾಪ್ನಿಂದ ಬಂದು ಒಂದು ಕಾಫಿ ಕುಡಿದು ವಾಕಿಂಗ್ ಮಾಡಿ 1 ಅವರ್ ಮಾಡಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನಾವು ಓಲ್ಡಿನವರು ಇದ್ದಾರೆ ಕೆಲವರೆಲ್ಲ. ಅದಲ್ಲದೆ ಮತ್ತೆ ಕೆಲವರು ಯಂಗ್ಸ್ಟರ್ಸ್ ಇದ್ದಾರೆ, ಅವರೆಲ್ಲ ಕೆಲಸವನ್ನು ನೀವೇ ಮಾಡ್ತೀವಿ. ಹೌದು, ನನ್ನ ಇದು ಎಲ್ಲ ಕೆಲಸ ಮಾಡೋದು. ಇಲ್ಲಿ ಪಕ್ಕ ಬಿನಿಕ ಕೆಲಸದವರು ಇಲ್ಲದ್ರೆ ಮನೆಯಲ್ಲಿ ಕೆಲಸ ಬಾಕಿ ಎಲ್ಲ ವಾಷಿಂಗ್ ಮಾಡುವುದಾ, ಮನೆಯಲ್ಲಿ ಕ್ಲೀನ್ ಮಾಡಿ ಇಡುವುದಾ, ಅದೆಲ್ಲ ಮಾಡುವುದು. ಒಂದು ದಿವಸದಲ್ಲಿ ಎಲ್ಲ ನಿಮ್ಮ ದಿನ ಯಾವಾಗ ಆರಂಭ ಆಗ್ತದೆ? ಎಷ್ಟು ಗಂಟೆಗೆ ಹೇಳ್ತೀರಿ? ನಾನು ಸಾಧಾರಣ 6:15-6:30 ಹೇಳ್ತೇನೆ. ಆಮೇಲೆ ಏನಾದರೂ ಯೋಗ ಆದಮೇಲೆ ಯೋಗ ಇಲ್ಲ, ಸಾಯಂಕಾಲ ಎಲ್ಲ ಇದೆ ವಾಕಿಂಗ್. ಯೋಗ ಎಲ್ಲ ಮಾಡಲಿಕ್ಕಿಲ್ಲ ಈಗ, ಯೋಗ ಎಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ನಾನು ವಾಕಿಂಗ್ ಮುಂಚೆ ಹೋಗ್ತಿದ್ದೆ ಕಂಟಿನ್ಯೂಸ್ಲಿ. ಬೆಳಿಗ್ಗೆ ಹೋದಾಗ ನಾನು ಹೇಳಿದೆ, ನೀನು ಹೋಗಬೇಡ ಅಂತೇಳಿ ಮನೆಯವರು ಹೇಳಿದರು. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಆದರೆ ಇದು ಮತ್ತೆ ಇದಾದ ಮೇಲೆ ಸಾಯಂಕಾಲ ಆದ ಮೇಲೆ ಇಲ್ಲಿ 7-6:30 ಗಂಟೆಯಲ್ಲಿ ಬಂದು ನಾವು ವಸ್ತ್ರ ಎಲ್ಲ ಒಗೆದು ಇದೆಲ್ಲ ಮಾಡಿ ದೇವರಿಗೆ ಇದು ಮಾಡಿ, ಬೆಳಿಗ್ಗೆ ಹಾಗೆ 6 ಗಂಟೆಗೆ ಎದ್ದು ಏನಾದರೂ ಕೆಲಸ ಇದು ಮಾಡಿ ಆದ ಮೇಲೆ ದೇವರಿಗೆ ಪೂಜೆ ಮಾಡಿ 8:30ಗೆ ವರ್ಕ್ಶಾಪಿಗೆ ಹೋಗೋದು. ಈಗಲೂ ಹೋಗ್ತೀರಿ? ಈಗ ಸಹ ಹೋಗ್ತೇನೆ. ಈಗ ಸಹ ಹೋಗಿ ಎಲ್ಲ ನೋಡಿ ಆದ ಮೇಲೆ ಮಧ್ಯಾಹ್ನ ನೀವೇ ಮಾಡ್ತೀರಿ? ನಾ ಡ್ರೈವ್ ಮಾಡೋದಿಲ್ಲ, ಡ್ರೈವ್ ಹುಡುಗ ಕೊಂಡೋಗ್ತಾನೆ, ಎಲ್ಲೋ ಡ್ರೈವರ್ ಇದ್ದಾರೆ. ಆದ್ದರಿಂದ ಇದು ಮತ್ತೆ ಅಲ್ಲಿ ಹೋದ ಮೇಲೆ ಕೆಲಸ ಇದ್ದರೆ ನಾನು ಕೂತ್ಕೊಳ್ತೇನೆ. ನನ್ನ ಹುಡುಗ ಎಲ್ಲಾದರೂ ಔಟ್ಸೈಡ್ ಹೋದ್ರೆ ನಾನು ಇಡೀ ದಿವಸದಲ್ಲಿ ಇರ್ತೇನೆ. ಎಲ್ಲ ಪಾರ್ಟ್ಸ್ ಎಲ್ಲ ಆರ್ಡರ್ ಮಾಡೋದು ಎಲ್ಲ ಕಂಪ್ನಿನಲ್ಲಿ ನೋಡ್ತೇನೆ, ನಾನೇ ಮಾಡ್ತೇನೆ. ನನಗೆ ಸಹ ಪಾರ್ಟ್ಸ್ ಇದ್ದೆ ಒಳ್ಳೆ ಇದು ಇತ್ತು, ಅನುಭವ ಇದೆ. ಆ ಪಾರ್ಟ್ಸ್ ಇದೆಲ್ಲ ನಂಬರ್ಸ್ ಎಲ್ಲ ಗೊತ್ತಿತ್ತು, ನಾನು ಬಾಯ್ಪಾಠ ಹೇಳ್ತಿದ್ದೆ. ಯಾರಾದರೂ ಇದು ಮಾಡಿದ್ರು ಅದೆಲ್ಲ ಮಾಡ್ತಿದ್ದೆ. ಸರ್, ಅದೇ ರೀತಿ ನಿಮ್ಮ ಊಟ ತಿಂಡಿಯ ಬಗ್ಗೆ? ಊಟದಲ್ಲಿ ಅಂದರೆ ಸಿಂಪಲ್. ಬೆಳಿಗ್ಗೆ ಒಂದು ಕಾಫಿ, 1-2 ದೋಸೆ ಆಯಿತು. 10 ಗಂಟೆಗೆ 2 ಬಿಸ್ಕೆಟು, 1 ಕಾಫಿ, ಅಷ್ಟೇ. ಮತ್ತು 1 ಗಂಟೆ ಊಟ ಮನೆಯಲ್ಲಿ. ಊಟದಲ್ಲಿ ಏನಿಲ್ಲ, 1 ಪದಾರ್ಥ ಸಾಕು. ನಿಮ್ಗೆ 4-5 ಪದಾರ್ಥ ಬೇಕಂತಿಲ್ಲ. ಎಲ್ಲಿಯಾದರೂ ಎಲ್ಲಿಯಾದರೂ ಇದ್ದರೆ ನಾನ್ ವೆಜಿಟೇರಿಯನ್ ಭಾರಿ ಕಮ್ಮಿ. ಇಲ್ಲಾಂದ್ರೆ ಮೀನು,
ಸರಿ. ಎಲ್ಲಾದ್ರೂ ಇದ್ರೆ ಒಂದು ಸ್ವಲ್ಪ ಅದ್ರದ್ದು ಒಂದು 4-5 ತಿಂಗಳಲ್ಲಿ ಒಂದು ಸರ್ತಿ ಒಂದು ಮೀನು ಎಲ್ಲಿಯಾದ್ರೂ 4-5 ತಿಂಗಳಿಗೆ ಒಂದ್ಸರಿ ಒಂದು ಸರ್ತಿ ಎಲ್ಲಿಯಾದರೂ ಅದು ಸಹ ಬೇಕಂತಿಲ್ಲ, ಆದರೆ ಯಾರು ಮನೆಯಲ್ಲಿ ಮಾಡುವಾಗ ಅವರಿಗೆ ಇದು ಮಾಡು. ಬಾಕಿ ಟೈಮ್ ನನಗೆ ಮನುಷ್ಯನಲ್ಲಿ ಇದ್ದರೆ ನಾನು ಊಟ ಮಾಡ್ತೇನೆ. ಅಂದ್ರೆ ಎಲ್ಲವೂ ಟೈಮ್ ಟು ಟೈಮ್ ಇಲ್ಲ, ಟೈಮ್ ಟು ಟೈಮ್. ಮತ್ತು 2 ಗಂಟೆ ಒಂದು ಹಾಫ್ ಆನ್ ಅವರು ನಿದ್ದೆ ಮಾಡ್ತೇನೆ. ಮತ್ತು 4 ಗಂಟೆಗೆ ವಾಪಸ್ ವಾಕಿಂಗ್ ಇದು ಒಂದು ಕಾಫಿ ಕುಡಿದು ವಾಕಿಂಗ್ ಮಾಡಿ ಸಾಯಂಕಾಲ ಇದು ರಾತ್ರಿ ಬಂದು ರಾತ್ರಿಗೆ ಅಂದರೆ ಒಂದು ಗಂಜಿ. ರಾತ್ರಿ ಗಂಜಿ ದಿನ ಗಂಜಿ ದಿನ ಗಂಜಿ. ರಾತ್ರಿ 2 ಗಂಟೆ ಟಿ ವಿ ಪ್ರೋಗ್ರಾಮ್ ನೋಡೋದು ಅದೆಲ್ಲ ಮಾಡಿ ಒಂದು 11-11-11:30 ಗಂಟೆಗೆ ಮಲಗ್ತದೆ. ನಿದ್ದೆ ಅದೇನು ಸಮಸ್ಯೆ ಇಲ್ಲ ಈಗ? ಯಾವುದು ನಿದ್ದೆಯಲ್ಲಿ ಏನಿಲ್ಲ. ನಿದ್ದೆಯಲ್ಲಿ 11:30 ಗಂಟೆ ಹೋಗಿ ಮಲಗಿದ್ರೆ 6 ಗಂಟೆಗೆ ಜಾಗ. ಬಹುಶಃ ಅದೇ ಪರಮ ಸುಖ ಅಂತ ಹೇಳ್ತಾರೆ. ಇವತ್ತು ಬಹಳಷ್ಟು ಜನರಿಗೆ ನಿದ್ದೆ ಇಲ್ಲ, ಹಣ ಇದೆ, ಎಲ್ಲವೂ ಇದೆ. ಯಾಕೆಂದ್ರೆ ಒಂದೇಂದ್ರೆ ನಿದ್ದೆ ಬರ್ಲಿಕ್ಕೆ ಇದ್ದಂದ್ರೆ ಮನುಷ್ಯ ಎಲ್ಲಿಯಾದರೂ ಟೆನ್ಷನ್ ಇದ್ದವರಿಗೆ ಬರುವುದಿಲ್ಲ. ನಮಗೆ ಅಂದರೆ ದೇವ್ರ ದೇವರದೇನೆ ಆ ಟೆನ್ಷನ್ ಬರಲಿಲ್ಲ ದೇವರ ದಯದಿಂದ. ಇದು ಒಂದು ಇದ್ದದ್ರಿಂದ ನಾನು ಇಲ್ಲಿ ಒಂದು ಆಗಿದ್ದೇನೆ. ಮತ್ತು ನನಗೆ ಇಷ್ಟವರೆಗೆ ಮದ್ದು ಸಹ ಇಲ್ಲ, ಯಾವುದೇ ರೋಗ, ಯಾವುದು ಮದ್ದಿಲ್ಲ. ನಿಮ್ಮ ಪ್ರಕಾರ ಏನು ಕಾರಣ ಸರ್? ಯಾವುದೇ ರೋಗ ಇಲ್ಲ ಅಂತೀರಿ, ಮದ್ದು ಇಲ್ಲ? ನಮಗೆ ಅಂದರೆ ನನಗೆ ನನ್ನ ಅಣ್ಣನವರು ಒಂದು ಹೇಳಿದ, ದೊಡ್ಡ ಅಣ್ಣನವರು ನಮಗೆ ಹೇಳಿದ ಪ್ರಕಾರ ಅವರ ನಂತರ ಒಂದು ಸರ್ತಿ ಹೇಳಿದೆ ಅಂತಂದರೆ, ಈಗ ಮರ ನಾವೆಲ್ಲ ಸಿಕ್ಲಿ ಆಗಿದೆ ನಿನಗೆ ಅಂದರೆ ನೀನು ಒಂದು 20-30 ವರ್ಷದಿಂದ ಬಿಸಿಲಿಗೆ ಬಿದ್ದು ನಿಮ್ಮ ಇದರಲ್ಲಿ ತುಂಬ ಇದಾಗಿದೆ ಅಂತ ಅವರದ್ದು ಇದು ನನಗೆ. ಕ್ರಿಕೆಟ್ ಆಡಿದ್ರಿಂದ ಅದು ಲಾಭ ಆಗಿದೆ. ಹೌದು, ಅದರಿಂದ ನಿನಗೆ ನೀನು ಆಡಿದ ಅಷ್ಟು ಇದಾದ್ರಿಂದ ಎಲ್ಲ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ, ಶಕ್ತಿ ಸ್ವಲ್ಪ ಇದಾದ್ರೆ ನನಗೆ ಯಾವುದೂ ಒಂದು ಸಮಸ್ಯೆ ಇಲ್ಲ. ನಿದ್ದೆದಾಗಲಿ ಇದು ಅಂದರೆ ಟೈಮ್ಲಿ ಫುಡ್ ತೆಗೆದುಕೊಳ್ತೇನೆ. ಟೈಮ್ಲಿ ಇದು ಔಟ್ ಆಫ್ ಟೈಮ್ ಆದರೆ ಕೂಡ ಭಾರಿ ಕಷ್ಟ ಆಗ್ತದೆ. ನಾನು ಔಟ್ ಆಫ್ ಟೈಮ್ ಹೋಗುದಿಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರ, ಅದು ಕೂಡ ಮಿತ ಆಹಾರ, ಯಾವುದೇ ದೊಡ್ಡ ದೊಡ್ಡ ಆಡಂಬರ. ಹೌದೌದು, ಆಡಂಬರ ಇಲ್ಲ, ಏನಿಲ್ಲ. ಯಾವ ಮದುವೆ ಅಷ್ಟರಲ್ಲಿ ಸ್ವಲ್ಪ ಊಟ ಮಾಡೋದು ಇದು. ನನಗೆ ಜಾಸ್ತಿ ಇದಿಲ್ಲ, ಓವರ್ ಈಟಿಂಗ್ ಇಲ್ಲ ಯಾವುದಕ್ಕೆ. ಇವತ್ತಿನ ಸಮಾಜ ಬದಲಾಗ್ತಿರುವಂತಹ ಸಮಾಜ, ಜನರ ಧಾವಂತ ಅಲ್ಲ ಇವತ್ತಿನ ಸಮಾಜ ಪ್ರಕಾರ. ಯಾಕಂದ್ರೆ ಕೆಲವರದ್ದು ಈಗಿನ ಇದು ಜನ್ರೇಷನ್ ನೋಡೋದು ಟೆನ್ಷನ್ಸ್ ತುಂಬ ಇದೆ. ಯಾಕಂದರೆ ಒಂದಂದರೆ ಯಾವುದು ತುಂಬ ನಮೂನೆ ಟೆನ್ಷನ್ಸ್ ಇರ್ತದೆ ಮನುಷ್ಯನಿಗೆ. ಕೆಲವರಿಗೆ ಅನಗತ್ಯ ಫ್ಯಾಮಿಲಿ ಟೆನ್ಷನ್ ಇರ್ತದೆ, ದುಡ್ಡಿನ ಟೆನ್ಷನ್ ಇರ್ತದೆ, ಕೆಲಸದ ಟೆನ್ಷನ್ ಇರ್ತದೆ, ಎಲ್ಲ ಇದು ಮಕ್ಕಳದ್ದು ಇದು ಎಜುಕೇಶನ್ ಟೆನ್ಷನ್ ಇರ್ತದೆ, ತುಂಬ ನಮೂನೆ ಟೆನ್ಷನ್. ಒತ್ತಡಗಳಿಂದ ಹೊರಬರುವುದು ಹೇಗೆ ಸರ್ ನಿಮ್ಮ ದೃಷ್ಟಿಯಿಂದ, ನಿಮ್ಮ ಅಭಿಪ್ರಾಯದಿಂದ? ನಮ್ಮ ಅಭಿಪ್ರಾಯದಿಂದ ಅಂತಂದರೆ ಫಸ್ಟ್ ಒಂದು ಹೇಳುವುದಂದರೆ, ನಾನು ಒಂದು ವಿಷಯ ಹೇಳುವುದೇ. ಯಾಕೆಂದರೆ ಅವರು ತುಂಬ ಇದುವಾಗ ನಾವು ತುಂಬ ಇದು ಟೆನ್ಷನ್ ತೆಗೆದುಕೊಳ್ಬಾರ್ದು. ಅಂದರೆ ನಾವು ಒಂದೇ ಸಲ ಎಲ್ಲೂ ಇದು ಮಾಡಿದ ಇದು ಮಾಡಿದ ಅಂತ ಇದರಲ್ಲಿ ಬರಬಾರ್ದು. ನಿನಗೆ ಎಷ್ಟು ಸಾಧ್ಯ ಉಂಟು, ನಿನಗೆ ಎಷ್ಟು ಅವನಿಗೆ ಎಜುಕೇಷನ್ ಕೊಡಬೇಕು, ಆ ಎಜುಕೇಷನ್ ಕೊಡಬೇಕು. ಅವನಿಗೆ ಓದಿಸಬೇಕು, ಹೌದು. ನಮಗಿಂತ ಎತ್ತರ ಇರೋರನ್ನು ಕಂಡು ಅಸೂಯೆ ಪಡುವುದಕ್ಕಿಂತ ನಮಗಿಂತ ಕೆಳಗಿರೋರನ್ನು ಕಂಡು ಸಮಾಧಾನ ಪಡ್ಕೊಂಡ್ರೆ ಇದು ಮಾಡಬೇಕು. ಅಂಥದ್ದೆಲ್ಲ ಇದ್ದರೆ ನಾನು ಇದು ಮಾಡಿ ಅದು ಕಷ್ಟ ಇದು ಮಾಡಬಾರ್ದು. ಅವನಿಗೆ ಇದು ಸಹ ಕೊಡಬಾರ್ದು, ಟೆನ್ಷನ್ ಕೊಡಬಾರ್ದು. ಯಾಕಂದರೆ ನೀನು ಕಲಿ ಅಂತ ಇದು ಮಾಡುವಂಥದ್ದು ಸಹ ಮಾಡಬಾರ್ದು. ಅವನಿಗೆ ಎಷ್ಟು ಕಲಿಕೆ ಆಗ್ತದೆ ಅಷ್ಟು ಕಲಿಯುವುದಲ್ಲದೆ ಅವನಿಗೆ ತುಂಬ ಇದು. ಮತ್ತು ಅವನಿಗೆ ಕಲಿಯುವಾಗ ಸಹ ಎಲ್ಲಿ ಪಾಸಾಗಿ ಓದಾಗಲೇ ಅವನಿಗೆ ಯಾವ ಲೈನು ಬೇಕು ಅಂತ ಅವನ ಹತ್ರನೇ ಕೇಳಬೇಕಲ್ಲದೆ ನಾನು ಹೇಳುವುದಲ್ಲ. ಯಾಕೆಂದರೆ ಹೇಳಿದರೆ ಅದು ಇಂಟ್ರೆಸ್ಟ್ ಅವನಿಗೆ ಯಾವುದು ಉಂಟು ಅದರಲ್ಲಿ, ಆ ಕ್ಷೇತ್ರದಲ್ಲಿ ಅವ ಇದನ್ನು ಮಾಡಬೇಕು. ಕಷ್ಟ ಆಗ್ತದೆ, ಅಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದು ನೀನು ಹೋಯ್ತು. ಆದರೆ ನೀವೆಲ್ಲ ಇಂಥದ್ದೆಲ್ಲ ಜಾಗ್ರತೆ ಮಾಡಬೇಕು ಇಂಥದ್ದೆಲ್ಲ. ಮತ್ತು ತುಂಬ ಇದು, ಮತ್ತು ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ತದೆ, ಅದರಿಂದ ಹಾಳಾಗ್ತದೆ, ತುಂಬ ಇದು ನಮ್ಮನೆ ಇರ್ತದೆ. ಅವರ ಇದು ಇರ್ತದೆ. ಮತ್ತು ಸೊಸೈಟಿ ಇದೆ, ಕ್ಲಬ್ಸ್ ಇದೆ. ಈಗ ನಾನು ಕ್ಲಬ್ ಇದ್ದಲ್ಲಿದ್ದೆ, ನಾನು 30 ವರ್ಷ ಕ್ಲಬ್ನಲ್ಲಿ ಆಡಿದ್ದೇನೆ, ಕ್ಲಬ್ಬಿಗೆ ಹೋಗಿದ್ದೇನೆ. ಆದರೆ ನನಗೆ ಅಂತಂದರೆ ನಮ್ಮ ಕ್ಲಬ್ಬಿನಲ್ಲಿ ಎಷ್ಟಾದರೂ ಕೆಲವು ಡ್ರಿಂಕ್ಸ್ ತೆಗೆದುಕೊಳ್ಳೋದಾದ್ರೆ ನಾನು ಮಾತ್ರ ಒಬ್ಬ ತೆಗೆದುಕೊಳ್ತಿದ್ದಿಲ್ಲ. ಯಾಕೆಂದರೆ ನನಗೆ ಇದು, ನಾನು ಕಾನ್ಫರೆನ್ಸಿಗೆ ಹೋಗ್ತಿದ್ದೆ, ನಾವು ಮೈಕೂರ್ದು ಕಾನ್ಫರೆನ್ಸ್ ತುಂಬ ಹೋಗಿದ್ದೇನೆ ನಾನು.
ಅದು ನನಗೆ ಕೇಳಿದ್ದಾರೆ, ನೀವೆಲ್ಲ ಇಲ್ಲ ಕ್ರಿಕೆಟರ್ಸ್ ಎಲ್ಲ ಇದ್ದವರು, ಕ್ಲಬ್ನಲ್ಲಿ ಕ್ರಿಕೆಟ್ಸ್ ಎಲ್ಲ ಆಡಿದವರೆಲ್ಲ, ಅಂದರೆ ಕ್ರಿಕೆಟ್ ಆಡಿದವರೆಲ್ಲ ಡ್ರಿಂಕ್ಸ್ ತೆಗೆದುಕೊಳ್ತಾರೆ ಅಂತ ಕೇಳಿದ್ದೇನೆ ನಾನು. ಮಂಗಳೂರಿನಿಂದ ಭಾಳಷ್ಟು ಜನ ಏನು ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟ ತಂಡಕ್ಕೆ ಆಯ್ಕೆ ಆಗಿಲ್ಲ. ಎಲ್ಲೋ KL ರಾಹುಲ್ ಇರ್ಬೋದು, ಹಿಂದೆ ಕುಂದರ್ ಇರ್ಬೋದು, ಅವ್ರು ಏನು ಕಾರಣ ಇರ್ಬೋದು ಸರ್? ಈ ಭಾಗದಿಂದ ಹೆಚ್ಚು ಜನ ರಣಜಿ ಅಥವಾ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗಿದೆ. ಯಾಕೆಂದರೆ ಫಸ್ಟು ನಾನು ಹೇಳ್ತೇನೆ, ನಾನು ಇದು ಕ್ರಿಕೆಟ್ ಇದರದ್ದು ಸಹ ಅಸೋಸಿಯೇಷನ್ ಇದ್ದು ಸಹ ಮೆಂಬರೇ, ಕೆನರಾ ಕ್ರಿಕೆಟ್ ಅಸೋಸಿಯೇಷನ್. ನಾನು ಕೆಲವರಿಗೆ ಹೇಳಿದ್ದೇನೆ, ಇಲ್ಲಿ ನಮ್ಮಂದರೆ ಮುಂಚೆ ಒಳ್ಳೆ ಕ್ರಿಕೆಟರ್ಸ್ ಎಲ್ಲ ಕ್ಲಬ್ಬಿನಲ್ಲಿ ಅಫಿಷಿಯಲ್ಸ್ ಇದ್ದರು. ನಾಣಪ್ ಸೋಣರಿದ್ರು, ಪಾಯಸರು ಇದ್ದರು, ಕೆಲವೆಲ್ಲ ಉಗ್ಗಪ್ ಶೆಟ್ರ್ ಅಂತಿದ್ರು, ತುಂಬ ಸೂರ್ಯನಾರಾಯಣ ಇದ್ದರು. ಎಲ್ಲ ನಮ್ಮ ಕ್ರಿಕೆಟ್ ಇದರಲ್ಲಿ ವೈಸ್ ಪ್ರೆಸಿಡೆಂಟು ಶಂಕರ ಆಳ್ವ ಎಲ್ಲ ಒಳ್ಳೆ ಪ್ರೆಸಿಡೆಂಟ್ ಇದ್ದರು. ಅವರೆಲ್ಲ ನಾಣಪ್ ಸೋಣರು ದೊಡ್ಡ ಕ್ರಿಕೆಟರ್ ಆಗಿದ್ದರು. ಅವರು ತುಂಬ ಇದು ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಯ ಆಗಿದೆ ಆವಾಗ. ಆದರೂ ಸಹ ಅವ್ರು ಅಂತ ಹೇಳಿದ್ರೆ ಮಂಗಳೂರಿನಲ್ಲೇ ಒಂದು ಸೇರಿ ಇವತ್ತಿಗೆ ನಮಗೆ ನಮ್ಮ ಇಲ್ಲಿ ಮ್ಯಾಂಗ್ಳೂರಿನಲ್ಲಿ ಡೆವಲಪ್ ಆಗಲಿಲ್ಲ. ಯಾಕೆಂದರೆ ನಮ್ಮ ಕಾರ್ಪೊರೇಷನ್ನಲ್ಲಿ ಯಾರಾದರೂ ಕ್ರಿಕೆಟ್ ಇದರಲ್ಲಿ ಕಾರ್ಪೊರೇಟರ್ ಆದದ್ದು ಇವರಿಲ್ಲ. ಆದರೆ ನಮಗೆ ಸ್ಟೇಡಿಯಂ ಮಾಡಲಿಕ್ಕಿಲ್ಲ, ಯಾರು ಒಂದು ಅದಕ್ಕೆ ಪ್ರೋತ್ಸಾಹ ಕೊಟ್ಟದಿಲ್ಲ. ಒಂದು ಸ್ಟೇಡಿಯಮ್ಮೇ ಆಗಬೇಕು ಅಂತ ಒಂದು ಪ್ರೋತ್ಸಾಹ ಕೊಟ್ಟದಿಲ್ಲ. ನಾವು ಇವರಿಗೆ ಸಹ ನೀವು ನೋಡ್ಬೋದು ಕೆಲವರೆಲ್ಲ ಕೇಳ್ತಾರೆ, 51-52ರಲ್ಲಿ ಮೈದಾನದಲ್ಲಿ ಅಂಥ ಕ್ರೌಡು, ಆಟೋ ರಿಕ್ಷಾದವರಾಗಲಿ ಇವರಾಗಲಿ ಯಾರು ಟ್ಯಾಕ್ಸಿಯವರಾಗಲಿ ಅವರು ಕೆಲಸ ಮಾಡದೆ ಬಂದು ಮ್ಯಾಚ್ ನೋಡ್ಲಿಕ್ಕೆ ನಿಲ್ತಿದ್ರು. ಆ ಕ್ರೌಡ್ ನೋಡ್ತಿದ್ರು ಅಂದರೆ ಎಲ್ಲರೂ ಇವತ್ತು ಇದು ಆಗ್ತದೆ. ನನಗೆ ಇವತ್ತಿಗೆ ಸಹ ಇದು ಉಂಟು. ಯಾಕಂದರೆ ನಾನು ಹೇಳ್ತೇನೆ, ನಾನು ಆಡುವಾಗ ಒಂದು ವರ್ಷ ಅದು ಕೊಯ್ನಾ ರಿಲೀಫ್ ಫಂಡಿಗೆ ಅಂತ ಮ್ಯಾಚ್ ಇತ್ತು. ಹೌದು, ಆ ಕೊಯ್ನಾ ರಿಲೀಫ್ ಫಂಡಿಗೆ ಆ ಟೈಮ್ನಲ್ಲಿ ಒಂದು ನೋಡಬೇಕಿತ್ತು. ಆವಾಗ ಅದು ತುಂಬ ಇದಿತ್ತು. ಅದರ ನಂತರ ಒಂದು ಟೀಮು ಆಸ್ಟ್ರೇಲಿಯಾಕ್ಕೆ ಹೋಗುವಂಥದ್ದು ಒಂದು ಟೀಮು ಮಂಗಳೂರಿನಲ್ಲಿ ಅವರಿಗೆ ಕ್ರಿಕೆಟ್ ಆಡಬೇಕಂತ ಇದಾಯಿತು. ಅವ್ರ ಶಿಪ್ ಆವಾಗ ಇಲ್ಲಿ PSLಯಲ್ಲಿ ಹಾಪ್ಸ್ ಅಂತ ಒಬ್ಬರು ಯುರೋಪಿಯನ್ ಇದ್ದರು. ಅವರ ಫ್ರೆಂಡ್ಸು ಇದು ಮಾಡಿದ್ರು ಇಲ್ಲಿ ಆಡಬೇಕು ಅಂತ. ಅವರು ಹೋಗುವಾಗ ಅವ್ರದ್ದು ಶಿಪ್ ಇಲ್ಲಿ ನಿಂತಿತ್ತು. ಅವರೆಲ್ಲ ಆವಾಗ ನಾನು ಆ ಟೀಮ್ನಲ್ಲಿ ಸಿಲೆಕ್ಟ್ ಆದೆ. ಆವಾಗ ಅದು ಹೊರಗಿನ ಟೀಮ್ಸ್ ಎಲ್ಲ ಬಂದಿದೆ ಅಂತ ಹೇಳಿದ ಕೂಡಲೇ ಉಡುಪಿ, ಉಡುಪಿ, ಕಾರ್ಕಳ, ಇಲ್ಲಿ ಪುತ್ತೂರು ಎಲ್ಲ ಹೌದು ಎಲ್ಲ ಬಂದು ಎಲ್ಲ ನೋಡಲಿಕ್ಕೆ ಮ್ಯಾಚ್ ಎಲ್ಲ ನೋಡಲಿಕ್ಕೆ. ನಮ್ಮ ಮಂಗಳೂರಿನಲ್ಲಿ ನಾವು ಆವಾಗ ಉಗ್ಗಪ್ ಶೆಟ್ರು ನಮ್ಮ ಕ್ಯಾಪ್ಟನ್ ಆಗಿದ್ದರು. ಆವಾಗ ನಾನು ಆಡಿರುವಾಗ ಆವಾಗ ಫುಲ್ ಇದು ಆಗುವಾಗ ಕಂಪ್ಲೀಟ್ ಕವರ್ ಆಗುವಾಗ ಪೆವಿಲಿಯನ್ನಲ್ಲಿ ಸೆಂಟ್ರಲ್ ಮೈದಾನದಲ್ಲಿ ಪೆವಿಲಿಯನ್ ಇರುವಾಗ ಹೋಗುವಾಗ ನಾನು ನನ್ನ ಪಾರ್ಟ್ನರ್ ಆಗಿ ಹೋದಾಗ, ಈಗ ಮಾರೆ ನಾವು ಇದು ಚಕ್ರವ್ಯೂಹ ಕೋಟೆಯಲ್ಲಿ ಹೋದಾಗೆ ಕಾಣ್ತದೆ ಮಾರೆ, ಏನಿಲ್ಲ. ಆಗ ಅವರದ್ದು ಫಿಸಿಕ್ ನೋಡಬೇಕಾದ್ರೆ ನಮ್ಮ ಫಿಸಿಕ್ನಲ್ಲಿ ಎಷ್ಟೋ ಡಿಫ್ರೆನ್ಸ್ ಖಂಡಿತ ಗೊತ್ತಾಯ್ತಲ್ಲ. ನಾವು ಎಲ್ಲ ಆಡಿ ನನಗೆ ಖುಷಿ ಆಗಿದೆ ಎಲ್ಲ. ಆಗ ಉಗ್ಗಪ್ ಶೆಟ್ರೆಲ್ಲ ನನಗೆ ಭಾರಿ ಇದು ಮಾಡಿದರು. ನಾವೆಲ್ಲ ಮ್ಯಾಂಗ್ಳೂರಿನವರಿಗೆಲ್ಲ ಸುರಿನಾಡಿಗರೆಲ್ಲ ನೋಡಿ ನಮಗೆಲ್ಲ ಒಳ್ಳೆ ಇದು ಇತ್ತು. ಆ ಟೈಮ್ನಲ್ಲಿ ಕ್ರೌಡ್ ಅಂದರೆ ಅಷ್ಟು ಕ್ರೌಡ್. ಸರಿ ವಿಷ್ಣು ಶೆಣೈ ಅವರೇ, ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನಿಮ್ಮ ಆರೋಗ್ಯದ ಗುಟ್ಟು, ಅದು ಕೂಡ ಯಾವುದೇ ರೋಗ ಅಥವಾ ಯಾವುದೇ ಮದ್ದನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋಂಥ ಮಾಹಿತಿಯನ್ನು ಕೇಳಿ ತುಂಬ ಖುಷಿ ಆಗ್ತದೆ. ಬಹುಶಃ ಈ ಕಾರ್ಯಕ್ರಮವನ್ನು ನೋಡುವಂಥ ಭಾಳಷ್ಟು ಜನ ತಮ್ಮ ಒಂದು ಈ ಬದುಕನ್ನು ಅನುಸರಿಸ್ಬೋದು ಅಂತ ಅಂದುಕೊಡುತ್ತಾ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ದೇವರು ಇನ್ನಷ್ಟು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ಜೀವನದಲ್ಲಿ ಯಶಸ್ಸನ್ನು ಮತ್ತು ಸಾರ್ಥಕ ಬದುಕನ್ನು ಕಂಡುಕೊಂಡವರು, ಅವರಲ್ಲಿರುವಂಥ ಶಿಸ್ತು, ಸಂಯಮ ಮತ್ತು ನಿಯಮಬದ್ಧವಾದ ಜೀವನ ಏನಿದೆ ಅವರನ್ನು ಯಶಸ್ಸಿನ ಹಾದಿಗೆ ತಂದಿರುವಂಥ ನಾನು ಕಂಡಿದ್ದೇನೆ. ಮಾತ್ರವಲ್ಲ, ಒಂದು ಮಾತಿದೆ, ಶ್ರದ್ಧವಾನ್ ಲಭತೆ ಸರ್ವಂ ಅಂತೇಳಿ. ಬಾಲ್ಯದಿಂದಲೇ ಆ ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿರೋದ್ರಿಂದ ನಮ್ಗೆ ಗೊತ್ತಿರುವ ಹಾಗೆ ಅಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಕ್ರಿಕೆಟ್ ಕ್ರೀಡೆ ಕೂಡ ಇರ್ಬೋದು, ಕೋಚಿಂಗ್ ಅನ್ನುವಂಥದ್ದು ಅಥವಾ ಮನೆಗಳಲ್ಲಿ ಪ್ರೋತ್ಸಾಹ ಅನ್ನುವಂಥದ್ದು, ಸಮಾಜದಿಂದ ಸಹಕಾರ ಅನ್ನುವಂಥದ್ದು ತುಂಬ ಕಡಿಮೆ ಇತ್ತು. ಆದರೆ ಶ್ರದ್ಧೆಯಿಂದಲೇ ಇವೆಲ್ಲವನ್ನು ಸಾಧಿಸಿಕೊಂಡು ಕ್ರಿಕೆಟ್ನಲ್ಲೂ ಸಾಧನೆ ಮಾಡಿರುವಂಥದ್ದು, ಅದೇ ರೀತಿಯಲ್ಲಿ ವ್ಯವಹಾರದಲ್ಲೂ ಕೂಡ, ಆಟೋಮೊಬೈಲ್ ಕ್ಷೇತ್ರದಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಿರುವಂಥದ್ದು ಮಾತ್ರ ಅಲ್ಲ, ಸಮಾಜಕ್ಕೆ ಯೋಗ್ಯವಾಗಿರತಕ್ಕಂಥ 3 ಮಕ್ಕಳನ್ನು ಸಹ ಸಮಾಜಮುಖಿಯಾಗಿ ಬೆಳೆಸುವುದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ.
ದೊಡ್ಡ ಮಗ ಕೃಷ್ಣ ಶೆಣೆಯವರು ರೋಟರಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡ್ತಾ ಇರುವಂಥವರು. ಅದೇ ರೀತಿ ಪದ್ಮಾವತಿ ಶೆಣೆಯವರು ಇಂಜಿನಿಯರ್ ಆಗಿದ್ದುಕೊಂಡು ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು. ಅದೇ ರೀತಿ ವಾಮನ್ ಶೆಣೆಯವರು ಸಮಾಜಮುಖಿ ಜೀವನವನ್ನು ನಡೆಸುವುದಕ್ಕೆ ಕಾರಣ ಇವರಲ್ಲಿರುವಂತಹ ಸಮಾಜಮುಖಿ ಚಿಂತನೆ ಮತ್ತು ಶಿಸ್ತುಬದ್ಧವಾಗಿರತಕ್ಕಂಥ ಏನು ಜೀವನವನ್ನು ಸಾರ್ಥಕ ಬದುಕನ್ನು ಅವರು ಸಾಧಿಸಿದರು ಮತ್ತು ಯೋಗ್ಯವಾದ ಮಾರ್ಗದರ್ಶನವನ್ನು ಕೂಡ ಅವರು ಮಕ್ಕಳಿಗೂ ನೀಡಿದ್ದಾರೆ. ಮಾತ್ರ ಅಲ್ಲ, ಸಮಾಜಕ್ಕೂ ಕೂಡ ಅವರು ಒಂದು ಮಾರ್ಗದರ್ಶನ ನೀಡುವಂತಹ ಜೀವನವನ್ನು ಸಾರ್ಥಕ ಬದುಕನ್ನು ಅವರು ಸಾಧಿಸಿದ್ದಾರೆ.